ಲಕ್ಷ್ಮಿ ಎಂಬ ವಧುವನ್ನು ಈ ಮುಂದೆ ವನದತ್ತ ಮಾಡಿ ಅನಂತರವಾಗಿ ತಮ್ಮ ಮಾಡನವಾಯಿತು ಹೌದಯ್ಯ. ಅದೇ ರೀತಿ ಒಲು ಜೀವ ವಸ್ತುಗಳಲ್ಲಿ ಚಲೋಹತ್ರಗಳಲ್ಲಾಗಲಿ ನಾವು ಸಿಂಗಸ ಚಿನ್ನಾಭರಣಗಳಲ್ಲಿ ಆಕಾಶ ಚಪ್ಪರವನ್ನು ಹಾಕಿದಲ್ಲಿ ಆಗಲಿ ಏನಾದರೂ ಕೊಂದ ಕೊರತೆ ಇದ್ದರೆ ತದ್ವಿಕರೆ ನುಡಿಯಿರಿ. ಇಲ್ಲವಷ್ಟೇ ಆದರೆ ಒಳ್ಳೆಯದು. ನಮ್ಮ ಮುದ್ದು ಹಾಗೆ ನಮ್ಮ ಮುದ್ದು ಬಾಲಕಿಗೆ ಉಡಲಿಕ್ಕೆ ವಸ್ತ್ರವನ್ನು, ಊಟ ಮಾಡಲು ಬಟ್ಟಲನ್ನು, ಕೈ ತೊಳೆಯಲು ತಂಬಿಗೆಯನ್ನು, ದನದ ಕರುವನ್ನು, ಎಮ್ಮೆ ಕರುವನ್ನು, ಉಡಲು ವಸ್ತ್ರವನ್ನು, ಊಟ ಮಾಡಲು ಬಟ್ಟಲನ್ನು, ಕೈ ತೊಳೆಯಲು ತಂಬಿಗೆಯನ್ನು ಕೊಡಲು ಹಿಡಿದುಕೊಂಡಿದ್ದೇವೆ. ಹಾಗೆ ಅಯೋಧ್ಯೆಯನ್ನು ಬದಿಯಾಗಿಸಿಬಿಟ್ಟು 1ಕ್ಕೆ 10, 10ಕ್ಕೆ 100, 100ಕ್ಕೆ 1000, 1000ಕ್ಕೆ ಲಕ್ಷ ಗಟ್ಟಲಂತೆ ವೃದ್ಧಿಪಡಿಸಿಕೊಳ್ಳುವಂತಹ ಪ್ರಖ್ಯಾತರು ಯಾರಯ್ಯ? ಆದರೆ ಒಳ್ಳೆಯದು. ನಮ್ಮ ಮುದ್ದು ಬಾಲಕಿಗೆ ಕಡೆಬಾಯಲು ಹಿಂಗಲಿಲ್ಲ, ಎತ್ತಿಗೆ ನ್ಯಾಯಿಸಿದವಳಲ್ಲ, ಒಣಕೆ ಎತ್ತಿದವಳಲ್ಲ, ಹಸಿವು ತಾಳಿದವಳಲ್ಲ, ಬಿಸಿಲು ತಾಗಿದವಳಲ್ಲ, ಮಳೆ ನೆನೆದವಳಲ್ಲ, ಹಾಲಿನಲ್ಲಿ ಉಂಡು ಅಂಗಳಲ್ಲಿ ಆಡುವಂತಹ ಕೋಮಲ ಬುದ್ಧಿಯಾದ ಕನ್ಯಾಮನಿಗೆ ಬುದ್ಧಿಯನ್ನು ಬೋಧಿಸುವಂತಹ ಬೋಧಕರು ಯಾರಯ್ಯ?